ಬುಷ್ ಒಬಾಮಾ ಕುದುರಿಸಿದ್ದು ಟ್ರಂಪ್ರಿಂದ ಕಮರುತ್ತಿರುವುದು. ಇಂದಿನ ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಯುಎಸ್ಎ ಬಂಡವಾಳಶಾಹಿಯಾದರೂ ಪ್ರಜಾಸತ್ತಾತ್ಮಕವಾಗಿತ್ತು. ಈಗ ಭಯಂಕರ ಬಂಡವಾಳದ ತಲೆ ಎತ್ತಿರುವ ಅಪಾಯ ಸ್ಪಷ್ಟವಿದೆ. ಅದೇಕಂತೂ ನೋಡೋಣವೇ? ಪ್ರಧಾನಿ ಮೋದಿಯವರು ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಹೋಗಿ ಬಂದರು. ಅವರು ಬರುವಾಗ ಜೊತೆಗೆ ಅಲ್ಲಿಂದ ಅಕ್ರಮ ನಿವಾಸಿಗಳ ಒಂದು ತಂಡವು ಅಲ್ಲಿನ ಮಿಲಿಟರಿ ವಿಮಾನದಲ್ಲಿ ಬಂದು ಅಮೃತಸರದಲ್ಲಿ ಇಳಿಯಿತು. ಅವರ ಕೈಗೆ ಹಾಕಿದ ಬೇಡಿಗಳನ್ನು ಇಲ್ಲಿ ಇಳಿಯುವ ಕಲಷ್ಟೇ ಕಳಚಲಾಯಿತು. ಈಗ ಯುಎಸ್ಎಯಲ್ಲಿ ಉದಾರವಾದಿ ಪ್ರಜಾಪ್ರಭುತ್ವ ಸರ್ಕಾರ ಇಲ್ಲ. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಭಯಂಕರ ಬಂಡವಾಳವಾದಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಜಗತ್ತಿನ ಅತಿ ಧನಬಲದ ಅಮೆರಿಕದ ಹಣದ ಕುರ್ಚಿ ಅಲುಗಾಡುತ್ತಿದೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಎಲ್ಲ ನೆರವು ಕೊಡುಗೆ ಕಟ್ ಎನ್ನುತ್ತಿದ್ದಾರೆ. ಜೊತೆಗೆ ಹೆಚ್ಚು ತೆರಿಗೆ ಕಟ್ಟು ಎನ್ನುತ್ತಿದ್ದಾರೆ. ಹೆಚ್ಚೆಚ್ಚು ನಮ್ಮ ಯುದ್ಧ ಸರಕು ತಗೊಳ್ಳಿ ಅನ್ನುತ್ತಿದ್ದಾರೆ. ಅಕ್ಕರೆಯ ಅಪ್ಪುಗೆಯ ಬಳಿಕ ಇದನ್ನೆಲ್ಲ ಅರಿತುಕೊಂಡ ಪ್ರಧಾನಿ ಮೋದಿಯವರು ಟ್ರಂಪ್ರಿಗೆ ಅವರ ದೇಶ ಮೊದಲು, ನನಗೂ ಅಷ್ಟೇ ನನ್ನ ದೇಶ ಮೊದಲು ಎಂದು ವಾಪಸ್ಸಾದರು. ತಂತ್ರಗಾರ ನರೆ ರಾಜಕೀಯ ಸಾಕಷ್ಟು ಇದರಲ್ಲಿ ಇಣುಕಿದೆ. ನನ್ನ ಮಿತ್ರ ಮೋದಿಯವರು ವ್ಯವಹಾರ ಚೌಕಾಶಿಯಲ್ಲಿ ನನಗಿಂತ ಮುಂದಿದ್ದಾರೆ, ತೊಂದರೆಯಿಲ್ಲ. ಅವರ ಚರ್ಚೆಗೆ ತಕ್ಕಂತೆ ನಮ್ಮ F-35 ಯುದ್ಧ ವಿಮಾನವನ್ನು ಅವರಿಗೆ ಸ್ವಲ್ಪ ಸೋವಿಯಲ್ಲೇ ಕೊಡೋಣ ಎಂದರು ಟ್ರಂಪ್. ಮೋದಿಯವರು ಕೂಡ ಒಂದಾದ್ರೂ ವ್ಯವಹಾರ ಚೆನ್ನಾಗಿ ಕುದುರಿತಲ್ಲ ಎಂಬ ಸಂತೋಷದಿಂದ ವಾಪಸ್ಸಾದರು. ಸ್ವತಂತ್ರ ಭಾರತವು ಅಲಿಪ್ತ ನೀತಿ ಅನುಸರಿಸಿದ್ರೂ ಒಂದಷ್ಟು ಎಡವಾಲುವಿಕೆ ಇತ್ತು. ಯುಎಸ್ಎ ಜೊತೆಗೆ ಸಂಬಂಧ ಕೆಡಿಸಿಕೊಂಡಿಲ್ಲವಾದರೂ ಸೋವಿಯತ್ ರಷ್ಯಾ ಜೊತೆಗೆ ಭಾರತ ಸ್ವಲ್ಪ ಹೆಚ್ಚು ವಾಲಿತ್ತು. ವಿಶ್ವಸಂಸ್ಥೆಯಲ್ಲಿ ಕಾಶ್ಮೀರ ಮೊದಲಾದ ವಿಚಾರಗಳಲ್ಲಿ ಯುಎಸ್ಎ ಭಾರತದ ವಿರುದ್ಧ ಇದ್ದಾಗ ಸೋವಿಯತ್ ರಷ್ಯಾ ತನ್ನ ವೀಟೋ ಚಲಾಯಿಸಿ ಭಾರತವನ್ನ ಪಾರು ಮಾಡಿದ್ದ ಸಾಕ್ಷಿಗಳೇ ಇದಕ್ಕೆ ಸಾಕು. ಅಲ್ಲದೆ ಭಾರತವು ಹೆಚ್ಚು ಶಸ್ತ್ರಾಸ್ತ್ರಗಳನ್ನು, ಯುದ್ಧ ವಿಮಾನ, ಯುದ್ಧ ಹಡಗುಗಳನ್ನು ಸೋವಿಯತ್ ರಷ್ಯಾದಿಂದಲೇ ಖರೀದಿಸಿತ್ತು. ಇತರ ದೇಶಗಳಿಂದ ತೀರಾ ಕಡಿಮೆ ಕೊಂಡಿತ್ತು. ಈಗೀಗ ಅದು ಬದಲಾಗುತ್ತಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಭಾರತದ ಸಂಬಂಧ ಹೆಚ್ಚು ಹತ್ತಿರದಾಗಿದ್ದುದು ಅಲ್ಲಿನ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನೆಡಿ ಮತ್ತು ನಮ್ಮ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರ ಕಾಲದಲ್ಲೇ. ಅನಂತರ ರಿಚರ್ಡ್ ನಿಕ್ಸನ್ ಯುಎಸ್ಎ ಅಧ್ಯಕ್ಷರಾದಾಗ ಭಾರತದ ಪ್ರಧಾನಿ ಇಂದಿರಾ ಗಾಂಧಿಯವರು ಮತ್ತೆ ಒಂದಷ್ಟು ಭಾರತದ ಬಂಧವನ್ನು ಯುಎಸ್ಎಯಲ್ಲಿ ಕುದುರಿಸಿದ್ರು. ಉಳಿದಂತೆ ಯುಎಸ್ಎ ಮತ್ತು ಭಾರತದ ನಡುವೆ ಗದ್ದಲವಿಲ್ಲದ ರಾಜತಾಂತ್ರಿಕ ಸಂಬಂಧ ಮಾತ್ರವೇ 20ನೇ ಶತಮಾನದಲ್ಲೇ ಇತ್ತು. ಡೊನಾಲ್ಡ್ ಟ್ರಂಪ್ರನ್ನ ಪ್ರಧಾನಿ ಮೋದಿಯವರು ಗುಜರಾತಿಗೆ ಕರೆಸಿಕೊಂಡು ಸನ್ಮಾನಿಸಿದಾಗ ಭಾರೀ ನಿರೀಕ್ಷೆಯ ಸಂಬಂಧ ಎಂಬಂತಹ ಪರಿಸ್ಥಿತಿ ಕಂಡುಬಂತು. ಟ್ರಂಪ್ ತಮ್ಮ ಮೊದಲ ಅಧ್ಯಕ್ಷ ಅಧಿಕಾರಾವಧಿಯಲ್ಲಿ ಪ್ರಧಾನಿ ಮೋದಿಯವರ ಮಿತ್ರತ್ವ ಉಳಿಸಿಕೊಂಡರೆ ಹೊರತು ಭಾರತವನ್ನ ವಿಶೇಷವಾಗಿ ಏನೂ ಹಚ್ಚಿಕೊಳ್ಳಲಿಲ್ಲ. ಎರಡನೆಯ ಅವಧಿ ಈಗ ಆರಂಭಿಸಿದ್ದಾರೆ. ಎಲ್ಲ ಕಡೆಗೆ ಗುರ್ ಎನ್ನುತ್ತಿದ್ದಾರೆ. ಹೊಸ ವಸಾಹತುಶಾಹಿ ಮಾತನ್ನ ಆಡುತ್ತಿದ್ದಾರೆ. ಕೆನಡಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಸೇರದಿದ್ರೆ ಬಲಾತ್ಕಾರ ಮಾಡಬೇಕಾದಿತ್ತು. ಪನಾಮಾ ಕಾಲುವೆಯನ್ನ ಯುದ್ಧ ಮಾಡಿ ಕಸಿದುಕೊಳ್ಳುತ್ತೇವೆ. ಗಾಜಾ ಪಟ್ಟಿಯನ್ನ ಯುಎಸ್ಸಿಗೆ ಕೊಡಿ ಎಂಬ ಮಾತನ್ನ ಅವರು ಆಡಿದ್ದಾರೆ. ಇದರ ನಡುವೆ ಪ್ರಧಾನಿ ಮೋದಿಯವರು ಹೋದಾಗ ಬಾಗಿಳೆಯ ಎಂದು ಟ್ರಂಪ್ ಮಹಾಶಯರು ಚೆನ್ನಾಗಿ ಆತಿಥ್ಯ ಸ್ವೀಕರಿಸಿ ಬರಿಗೈಯಲ್ಲಿ ಹೋಗಿ ಎಂದು ಹೇಳಲಿಲ್ಲವಾದರೂ ಹಾಗೆ ನಡೆದು ತೋರಿಸಿದ್ರು. 20ನೆಯ ಶತಮಾನದುದ್ದಕ್ಕೂ ಯುಎಸ್ಎ ಪಾಕಿಸ್ತಾನವನ್ನು ಬೆಂಬಲಿಸಿದ್ದು ವಿಶ್ವಸಂಸ್ಥೆಯ ಇತಿಹಾಸದಲ್ಲಿ ವಿಶೇಷವಾದುದು. 21ನೆಯ ಶತಮಾನ ಅದನ್ನು ಬದಲಿಸಿಯೂ ಕಂಟಕ ತಂದಿತೇಕೆ? ಬನ್ನಿ ತಿಳಿಯೋಣ. ಆದ್ದರಿಂದಲೇ ಭಾರತದ ಆಳುಪರ ಮಾಧ್ಯಮಗಳು ಟ್ರಂಪ್ ಮೋದಿ ಒಪ್ಪಂದದ ಫಲ ತಿಳಿಯಬೇಕಾದ್ರೆ ಕೆಲವು ಕಾಲ ಕಾಯಬೇಕು ಎನ್ನುತ್ತಿದ್ದಾರೆ. ಮೋದಿಯವರೇ ಹೇಳಿದ್ದಾರೆ, 2047ರವರೆಗೆ ನಾನಿದ್ರೆ ಇಡೀ ಭಾರತದಲ್ಲಿ ಹಾಲಿನ ಹೊಳೆ ಹರಿಯುತ್ತದೆ, ಜೇನಿನ ಮಳೆ ಸುರಿಯುತ್ತದೆ ಎಂದು. ಅಚ್ಚೇ ದಿನ್ ಮೊದಲಾದವನ್ನ ಜನರು ಮರೆತಂತೆಯೇ ಈ ಮಾತನ್ನ ಒಂದೆರಡು ವರ್ಷದಲ್ಲಿ ಜನರು ಮರೆಯುತ್ತಾರೆ. ಗ್ಯಾಲಪ್ಸ್ ಎಂಬ ವಿಶ್ವ ಸರ್ವೆಯ ಪ್ರಕಾರ ಭಾರತವು ಯುಎಸ್ಎಯ 6ನೇ ಅಚ್ಚುಮೆಚ್ಚಿನ ದೇಶ ಎಂದು ಹೇಳಲಾಗಿದೆ. 71% ಅಮೆರಿಕನ್ನರು ಭಾರತವನ್ನ ನೆಚ್ಚಿಗ ಎಂದು ನೋಡುತ್ತಾರಂತೆ. ಇದು ಅಂತೆಯೇ ಮುಗಿಯುತ್ತಿರುವಂತೆ ಈಗ ಬರುತ್ತಿರುವ ಬೇಡಿದೊಡ್ಡ ಭಾರತೀಯರಿಂದ ಗೊತ್ತಾಗುತ್ತಿದೆ. 1961ರಲ್ಲಿ ಪಾಕಿಸ್ತಾನ ಪರ ನೇರವಾಗಿ ಯುಎಸ್ಎ ಮಾತನಾಡಿತ್ತು. 1971ರ ಬಾಂಗ್ಲಾ ವಿಮುಕ್ತಿಯ ಇಂಡೋ ಪಾಕ್ ಯುದ್ಧದಲ್ಲಿ ನಿಕ್ಸನ್ ಸರ್ಕಾರವೂ ಸಹ ನೇರವಾಗಿ
ಪಾಕಿಸ್ತಾನವನ್ನ ಬೆಂಬಲಿಸಿತ್ತು. ಆಗ ಯುಎಸ್ಎ ಸೋವಿಯತ್ ಯೂನಿಯನ್ ಒಳ ತುಮುಲ ಯುದ್ಧ ನಡೆಯುತ್ತಿರುವುದರಿಂದ ರಷ್ಯಾ ಭಾರತ ಪರ ಗಟ್ಟಿ ನಿಂತಿತ್ತು. ಕೆನಡಿಯವರು ನೆಹರು ಜೊತೆಗೆ ಸ್ನೇಹ ಕುದುರಿಸಿದ್ರೂ ಕೆನಡಿ ಕೊಲೆಯಾದುದರಿಂದ ಮೈತ್ರಿ ಮುಂದುವರಿಯಲಿಲ್ಲ. ಇಂದಿರಾರು ನಿಕ್ಸನ್ ಜೊತೆ ಒಪ್ಪಂದ ಮಾಡಿಕೊಂಡದ್ದು ಕೂಡ ಹೆಚ್ಚು ಮುಂದುವರಿಯಲಿಲ್ಲ. ನಿಜವಾಗಿ ಯುಎಸ್ಎ ಜೊತೆಗೆ ಭಾರತದ ಸ್ನೇಹ ಗಟ್ಟಿಯಾಗತೊಡಗಿದ್ದು 21ನೇ ಶತಮಾನದಲ್ಲೇ. 2001 ರಿಂದ 2009 ನಡುವೆ ಜಾರ್ಜ್ ಬುಷ್ ಹಾಗೂ 2009 ರಿಂದ 2017 ನಡುವೆ ಬರಾಕ್ ಒಬಾಮಾರ ಅಧಿಕಾರಾವಧಿಯಲ್ಲಿ ಯುಎಸ್ಎಯು ಭಾರತಕ್ಕೆ ಹೆಚ್ಚು ಹತ್ತಿರವಾಯಿತು. ವ್ಯಾಪಾರ ಮತ್ತು ಹೂಡಿಕೆಯಲ್ಲಿ ಸಹಕಾರ, ಜಾಗತಿಕ ಭದ್ರತೆಯಲ್ಲಿ ಕೈಗೂಡಿಸುವಿಕೆ, ವಿಶ್ವಸಂಸ್ಥೆಯ ಭದ್ರತಾ ಕೌನ್ಸಿಲ್ನಲ್ಲಿ ಭಾರತಕ್ಕೆ ಸ್ಥಾನಮಾನ, ವಿಶ್ವ ಬ್ಯಾಂಕ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಎಪಿಇಸಿ ಮೊದಲಾದವುಗಳಲ್ಲಿ ಭಾರತಕ್ಕೆ ಆದ್ಯತೆ ಈ ಅವಧಿಯಲ್ಲಿ ಆಯಿತು. ಅಲ್ಲದೆ ಎಂಟಿಸಿಆರ್, ವಾಸೆನಾರ್ ಅರೇಂಜ್ಮೆಂಟ್, ಆಸ್ಟ್ರೇಲಿಯಾ ಗ್ರೂಪ್ ಮೊದಲಾದ ರಫ್ತು ಒಪ್ಪಂದಗಳೊಡನೆ ಭಾರತೀಯತೆಯ ಅಳತೆ ಕೂಡಿ ಬಂತು. ಪರಮಾಣು ಪೂರೈಕೆ ಗುಂಪಿಗೆ ಕೂಡ ಭಾರತವು ಸೇರಿಸಲ್ಪಟ್ಟಿತು. ಇವೆಲ್ಲದರಲ್ಲೂ ಯುಎಸ್ಎ ಸಹಮತಾಯಿತು. ಸೋವಿಯತ್ ಯೂನಿಯನ್ ಅಳಿದು ರಷ್ಯಾ ಸ್ವಲ್ಪ ದುರ್ಬಲವಾದುದು ಕೂಡ ಯುಎಸ್ಎ ಭಾರತ ಮೈತ್ರಿ ಈ ಅವಧಿಯಲ್ಲಿ ವೃದ್ಧಿಸಲು ಕಾರಣವಾಗಿರಬಹುದು. ಅಮೆರಿಕದ ಮೂಲ ನಿವಾಸಿಗಳನ್ನ ಯುರೋಪಿಯನ್ನರು, ಇಂಡಿಯನ್ನರು, ಅಮೆರಿಂಡಿಯನ್ನರು ಎಂಬುದರೊಂದಿಗೆ ಭಾರತದ ಅಮೆರಿಕದ ಸಂಬಂಧ ಆರಂಭವಾಗಿ ಆಮೇಲೆ ಬ್ರಿಟಿಷ್, ಪೋರ್ಚುಗೀಸ್, ಫ್ರೆಂಚರೊಂದಿಗೆ ಸಾಕಷ್ಟು ಅಮೆರಿಕನ್ನರು ಇಲ್ಲಿನ ಸಂಬಂಧವನ್ನ ಅಲ್ಲಿ ಇಲ್ಲಿ ವೃದ್ಧಿಸಿದ್ದಾರೆ. ಅಲ್ಲಿನ ಗೋಧಿ, ರವಾ ಇತ್ಯಾದಿ ಕೊಡುಗೆಗಳು ಭಾರತಕ್ಕೆ ಬಂದಿವೆ. ಸಾಕಷ್ಟು ಮಂದಿ ಭಾರತೀಯರು ಯುಎಸ್ಎಯ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮ ಸೇವೆ ಸಲ್ಲಿಸಿ ತಾವು ಬೆಳೆದಿದ್ದಾರೆ. ಇವೆಲ್ಲ ಸಂಬಂಧವನ್ನ ವೃದ್ಧಿಸಿದ್ರು ಭಾರತದಿಂದ ಅಕ್ರಮವಾಗಿ ಯುಎಸ್ಎ ಹೋಗು ಇರುವವರ ಸಂಖ್ಯೆ ಇನ್ನೂ 18,000ದಷ್ಟು ಮಂದಿ ಇದ್ದಾರೆ. ಅವರನ್ನೆಲ್ಲ ಮುಂದಿನ 4 ವರ್ಷಗಳಲ್ಲಿ ಟ್ರಂಪ್ ಆಡಳಿತ ಹಿಂದಕ್ಕೆ ಕಳುಹಿಸಲಿದೆ. ಈಗ ಭಾರತದಲ್ಲಿ ಹೂಡಿಕೆಯಾಗಿರುವ ನೇರ ಬಂಡವಾಳ ಹೂಡಿಕೆ ಹಿಂದಕ್ಕೆ ಹೋಗುತ್ತಿರುವುದರಲ್ಲಿ ಅಮೆರಿಕನ್ನರದ್ದು ಇದೆ. ಹಾಗಾಗಿ ಸದ್ಯಕ್ಕೆ ಯುಎಸ್ಎ ಭಾರತದ ಸಂಬಂಧವನ್ನ ಮಂಜುಪಟ್ಟಿಯಲ್ಲಿ ಇರಿಸದೆ ಬೇರೆ ದಾರಿಯಿಲ್ಲ. ಭಾರತವು ಯುಎಸ್ಎ ಜೊತೆಗೆ ಎಂದೂ ಹೆಸರು ಕೆಡಿಸಿಕೊಂಡುದಿಲ್ಲ. ಸಂಬಂಧ ಮಾತ್ರ ಹಗ್ಗಜಗ್ಗಾಟವಾಗಿತ್ತು. ಇನ್ನೇನು ಸರಿಹೋಯ್ತು ಎನ್ನುವಾಗ ಈ ಸಂಬಂಧದ ಹುಣಸೆಯನ್ನು ಹೊಳೆಯಲ್ಲಿ ಹಿಸುಕುತ್ತಿದ್ದಾರೆ ಡೊನಾಲ್ಡ್ ಟ್ರಂಪ್. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.